ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ವಾರ್ತೆದರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೆಪ್ಟೆಂಬರ್ 2 ಕುಡ್ಲಗ್ ಬತ್ತದು ನವಮಂಗಳೂರು ಬಂದರು ಪ್ರಾಧಿಕಾರಡು ಹೊಸ ಬರ್ತ್ ಉದಿಪನ ಸೇರ್ನಂಚ ತರಾವರಿ ಅಭಿವೃದ್ಧಿ ಕಾರ್ಯಾಲಯ ಉದಿಪನ ಮಲ್ಪು ಇருந்து ಬಿಜೆಪಿ ಮೂಲೊಡ್ದು ತೇರಿದು ಬೈದನು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೆಪ್ಟೆಂಬರ್ 2 ಕುಡ್ಲಗ್ ಬತ್ತದು ನವಮಂಗಳೂರು ಬಂದರು ಪ್ರಾಧಿಕಾರಡು ಹೊಸ ಬರ್ತ್ ಉದಿಪನ ಸೇರ್ನಂಚ ತರಾವರಿ ಅಭಿವೃದ್ಧಿ ಕಾರ್ಯಾಲಯ ಉದಿಪನ ಮಲ್ಪು ಇருந்து ಬಿಜೆಪಿ ಮೂಲೊಡ್ದು ತೇರಿದು ಬೈದನು. 1250 ಕೋಟಿ ರೂಪಾಯಿ ಕಾಮಗಾರಿನ ಉದಿಪನ ಬೊಕ ಮಾಮಲ್ಲ ಸಾರ್ವಜನಿಕ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿಯರಿನ ಲೆಪುಡಾದಂಡು ಅಂಡ ಪ್ರಧಾನಿ ಬರ್ಪುನ ಬಗೆಟ್ ಸಚಿವಾಲಯಡು ಅಧಿಕೃತ ಆದೇಶ ಬರೋಡಾತಿ. ನವಮಂಗಳೂರು ಬಂದರ್ನ ಅಪಗದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಉದಿಪನ ಮಲ್ತಿ ಬೊಕ ಪ್ರಧಾನಿಯರಿಯರ್ಲ ಬಂದರ್ಗ ಬೈದಿಜೇರು. ನರೇಂದ್ರ ಮೋದಿ ಬತ್ತೆರ್ಂಡ ನವಮಂಗಳೂರು ಬಂದರ್ ಪ್ರಾಧಿಕಾರದ ಇತಿಹಾಸಡು ಹೊಸ ದಾಖಲೆ ಆಯರ ಉಂಡು. ಪ್ರಧಾನಿ ನರೇಂದ್ರ ಮೋದಿ ಸೆಪ್ಟೆಂಬರ್ 2 ಬರ್ಪುನ ಬಗೆಟ್ ಮಾಹಿತಿ ತಿಗದಿತ್ತದೆ. ಕುಡ್ಲಡು ಯೋಜನೆಲಿನ ಫಲದೆ ತೊನ್ನಕ್ಲಿನ ಮಾಮಲ್ಲ ಸಭೆ ನಡಪಾಯರ ಚಿಂತನೆ ನಡತದನೆಂದು ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಮೂಡುಬೆದ್ರೆ ತಿರಿಪಾದೇರು. ಪಳ್ಳಿಲೇಡು ಮೈಕೋಡು ಬಾಂಗ್ ಕೊರ್ಪನೆಟ್ ಉಪ್ಪುನ ವಿಚಾರಣೆಯನ್ನು ಉಂತಾಯರೆ ಕೇಂದ್ರ ಸಂದಾಯನ ಸಾರ್ವಜನಿಕ ಎಡ್ಡೆಪ್ಪುದ ಅರ್ಜಿದ ಸಂಗತಿ ಕೇಂದ್ರೆ ಕರ್ನಾಟಕ ಹೈಕೋರ್ಟ್ ಆಪುಜಿ ಪಂದಲು ಅರ್ಜಿದಾರಿ ಬೆಂಗಳೂರದ ಚಂದ್ರಶೇಖರ ಪನ್ಪನಾರನ ವಾದನು ಹೈಕೋರ್ಟ್ ಪೀಠ ಒತ್ತೊಂದಿச்சு. ಪಳ್ಳಿಲೇಡು ಮೈಕೋಡು ಬಾಂಗ್ ಕೊರ್ಪನೆಟ್ ಉಪ್ಪುನ ವಿಚಾರಣೆಯನ್ನು ಉಂತಾಯರೆ ಕೇಂದ್ರ ಸಂದಾಯನ ಸಾರ್ವಜನಿಕ ಎಡ್ಡೆಪ್ಪುದ ಅರ್ಜಿದ ಸಂಗತಿ ಕೇಂದ್ರೆ ಕರ್ನಾಟಕ ಹೈಕೋರ್ಟ್ ಆಪುಜಿ ಪಂದಲು ಬೆಂಗಳೂರದ ಚಂದ್ರಶೇಖರ ಪನ್ಪನಾರು ಸಂದಾಯಿನ ಅರ್ಜಿದ ವಿಚಾರಣೆಯನ್ನು ತತ್ಕಾಲದ ಮುಖ್ಯ ನ್ಯಾಯಾಧೀಶರು ಅಲೋಕ್ ಆರಾಧೆ ದುಂಬಾಳಿತದ ಪೀಠ ಸೋಮವಾರ ವಿಚಾರಣೆ ನಡಪಾಂಡು. ನಿಚ್ಚಲ ಐನ ಸರ್ತಿ ಬಾಂಗ್ ಕೊರ್ಪುನಿದವರ ಬೇತೆ ಧರ್ಮದಕ್ಲಿನ ಮನಸ್ಸಿಗೆ ಪೆಟ್ಟಾಪುಂಡು ಅವೇನು ಮೈಕೋಡು ಕೊರ್ಪುನೆಯನ್ನು ಉಂತಾವಡೊಂದು ಅರ್ಜಿಡಿಕೆ ಎಂದಿತ್ತೇರು. ಅರ್ಜಿದಾರರನ ವಾದನು ಒಪ್ಪಂದ ಪೀಠ ಆಜಾನ್ ಬಾಂಗ್ ಅಗತ್ಯ ಧಾರ್ಮಿಕ ಆಚರಣೆ ಎಂದು ಅರ್ಜಿದಾರರೇ ಪಂತೇರು. ಅಂಡ ಬಾಂಗಡ್ ಉಪ್ಪುನ ವಿಚಾರ ಅರ್ಜಿದಾರರ ಬೊಕ್ಕ ಬಾಕಿ ಧರ್ಮದಕ್ಲಿನ ಮೂಲ ಹಕ್ಕಲಿನ ಮೀರುಂಡು ಪನ್ಪುನ ಅರ್ಜಿದಾರರನ ವಾದನು ಒಪ್ಪ್ಯರೆ ಸಾಧ್ಯ ಹೆಜ್ಜಿ ಆತೆಯತ್ತು ಅರ್ಜಿದಾರರನ ವಿಷಯವುಡ್ಲ ಸಂವಿಧಾನದ 25ನೇ ವಿಧಿ ತಡಿಟ್ಟು ಕೊರ್ನ ಮೂಲ ಹಕ್ಕಲಿನ ಉಲಾಯಿ ಪಾಡದಜಿಂದು ಪಂತಂಡು. ಒಂದುವೆ ಪೊರ್ತುಡು ಶಬ್ದ ಮಾಲಿನ್ಯ ನಿಯಮಾವಳಿನ ಮೀರ್ದಿನ ಕೇಸ್ಲಿನ ಮಾಹಿತಿನ ಎಣ್ಮ ವಾರದುಲೈ ಕೋರ್ಟುಗು ಸಂದಾಯರ ಅಧಿಕಾರಿಗಳಿಗೆ ಕೋರ್ಟು ಸೂಚನೆ ಕೊಡ್ತಂಡು. ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲದ ನಿಲೆಟ್ಟು ಯುವವಾಹಿನಿ ಒಡಿಪು ಘಟಕದ ಭಿನ್ನಾದಿಗೆಡು ಕಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನದ ಸಭಾಂಗಣರು ಡೆನ್ನಾನ 2022 ಪನ್ಪುನ ಸಾಂಸ್ಕೃತಿಕ ಪಂಥ ಐತಾರ ನಡತಂಡು. ರಾಜ್ಯದ ಇಂಧನ ಕನ್ನಡ ಬೊಕ ಸಂಸ್ಕೃತಿ ಇಲಾಖೆದ ಮಂತ್ರಿ ವಿ ಸುನೀಲ್ ಕುಮಾರ್ ಡೆನ್ನಾನ ಪಂತನು ಉದಿಪನ ಮಲ್ತೇರು. ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲದ ನಿಲೆಟ್ಟು ಯುವವಾಹಿನಿ ಒಡಿಪು ಘಟಕದ ಭಿನ್ನಾದಿಗೆಡು ಕಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನದ ಸಭಾಂಗಣರು ಡೆನ್ನಾನ 2022 ಪನ್ಪುನ ಸಾಂಸ್ಕೃತಿಕ ಪಂಥ ಐತಾರ ನಡತಂಡು. ಯುವವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರು ಉದಯ ಅಮೀನ್ ಮಟ್ಟು ಯುವವಾಹಿನಿದ ಬಾವುಟೇರಾಯರು. ರಾಜ್ಯದ ಇಂಧನ ಕನ್ನಡ ಬೊಕ ಸಂಸ್ಕೃತಿ ಇಲಾಖೆದ ಮಂತ್ರಿ ವಿ ಸುನೀಲ್ ಕುಮಾರ್ ಡೆನ್ನಾನ ಪಂತನು ಉದಿಪನ ಮಲ್ತೇರು. ಮಂತ್ರಿ ವಿ ಸುನೀಲ್ ಕುಮಾರ್ ಪಾತೆರ್ದು ಇತ್ತಿದ ಕಾಲಗಟ್ಟುಡು ನಮ್ಮ ನಿಚ್ಚದ ಕಾರ್ಯಲು ಬೊಕ ಬೇಲೆ ಹೆಚ್ಚಾದುಂಡು ಐತ ನಡುಟು ನಮ್ಮ ಬಿರ್ಸಾದಿಗೆಗೆ ಸಂದರ್ಭ ತಿಕ್ಕುನೆ ಭಾರಿ ಕಮ್ಮಿ ಸರಿಯಾಯಿನ ವೇದಿಕೆ ಅವಕಾಶ ತಿಕ್ಕೊಡು ಯುವವಾಹಿನಿ ಕೇಂದ್ರ ಸಮಿತಿರದ ಉತಿಕದಿಂದ ಎಡ್ಡ ರೀತಿಯ ಅವೇನು ಗಲಸೊಲ್ನೆಂದು ಪಂಡಿರು. ಪ್ರತಿ ವರ್ಷ ಈ ರೀತಿಯಾದಂಥ ವೇದಿಕೆಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ಸೃಷ್ಟಿ ಮಾಡ್ತಾ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಇವತ್ತು ಮಾಡಿಕೊಡ್ತಾ ಇದೆ. ಇವತ್ತಿನ ಪೈಪೋಟಿಯ ಕಾಲಘಟ್ಟದ ಯುಗದಲ್ಲಿ ನಮ್ಮ ದೈನಂದಿನ ಚಟುವಟಿಕೆಗಳು ಉದ್ಯೋಗಗಳೇ ಹೆಚ್ಚು ಆಸಕ್ತಿ ಇರುವಂಥ ಸಂದರ್ಭದ ನಡುವೆಯೂ ಕೂಡ ಪ್ರತಿಭೆಗಳಿಗೆ ಅವಕಾಶಗಳು ಸಿಗುವಂಥದ್ದು ಬಹಳ ಅಪರೂಪ. ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಪ್ರತಿಭೆಗಳು ಇದ್ದೇ ಇರುತ್ತೆ. ಆ ಪ್ರತಿಭೆಗಳಿಗೆ ಸೂಕ್ತವಾದಂಥ ಅವಕಾಶ ವೇದಿಕೆಗಳು ಸಿಗಬೇಕು. ಆಗ ಆ ಪ್ರತಿಭೆಗಳು ಅನಾವರಣಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಯುವವಾಹಿನಿ ಕೆಲವು ವರ್ಷಗಳಿಂದ ನಮ್ಮ 2 ಜಿಲ್ಲೆಯ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಆ ಪ್ರತಿಭೆಗಳನ್ನು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಪ್ರಚುರಪಡಿಸುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ. ಯುವವಾಹಿನಿದ ಒಟ್ಟು 35 ಘಟಕಗಳು ಪಾಲ್ದೆತೊನ್ನ ಡೆನ್ನಾನ 2022 ಪಂತೋಡು ಗೆಂದಿನಕ್ಲೆಗೆ ಮುಗಿತಲ ಲೇಸುರು ಇನಾಮುಲೇನು ಪಟ್ಟಿರು. 1ನೇ 2ನೇ 3ನೇ ಇನಾಮು ಬೊಕ್ಕ ವೈಯಕ್ತಿಕ ಶ್ರೇಷ್ಠ ನಿರ್ವಹಣೆಗೆ 4 ಇನಾಮು ಎಲ್ಲಿಯ ಪ್ರಾಯದ ಬಿರ್ಸಿರೆಗೆ 2 ಇನಾಮುಲೇನು ಕೊರಿಯರು. ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಕೋಶಾಧಿಕಾರಿ ವಕೀಲರು ಆರ್ ಪದ್ಮರಾಜ್ ಬಿನ್ನೆರಾದಿತ್ತಿದ್ದು ಪಾತಿರ್ದು
ಒರಿ ನರಮಾಣಿ ಪುಟ್ಟುನಗ ಜಾತಿ ಸರ್ಟಿಫಿಕೇಟ್ ಪತ್ತೊಂದು ಪುಟ್ಟುಜಿ ಜಾತಿ ಧರ್ಮ ಒವ್ವೇ ಉಪ್ಪಡು ಮಾತೆರ್ನಲ ನೆತ್ತಿರ್ ಒಂಜಿ ಬಣ್ಣದವು ಒರಿಯಕ್ಕೊರಿ ಮರ್ಯಾದೆ ಕೊರೊಂದು ಪ್ರೀತಿ ಉಪ್ಪೊಡು ಜಾತಿ ಮತ ಭೇದ ಮದತದು ನಮ್ಮ ಮಾತ ಒಂಜಾದಿಪ್ಪೊಡು ಪುರಿ ಪಗೆ ಒಂದೇನು ಮಾತ ಬುಡ್ದು ಬದುಕೋಡು ಒಂದಿಡ್ದು ಸಮಾಜ ಏಳಿಗೆ ಆಯರ ಸಾಧ್ಯ ಅಂತ ಪಂಡಿರು. ನಮ್ಮ ಸಮಾಜದ ಕಟ್ಟ ಕಡೆತ ಜನನ ಮುಖ್ಯವಾಹಿನಿಗೆ ಕನಪುನ ಬೇಲೆ ಒಂದು ಆವಡುತ್ತದೆ ಒಂದು ಆವಡು ಒಂದು ಯುವವಾಹಿನಿದ ಮುಖಾಂತರ ಆಪುನ ಭಾರಿ ಅಗತ್ಯತೆ ಉಂಡು ದಯಗ ಪಂಡ ಸುಮಾರು 35 ವರ್ಷದ ದುಂಬು ಸ್ಟಾರ್ಟ್ ಆಯ್ನಂಚಿನ ಯುವ ವಾಹಿನಿ ಇನಿ 35 ವರ್ಷ ಅಂಡು ಸಾಧಾರಣ 35 ಘಟಕಲುಂಡು ನಮ್ಮ ಮನಸ್ಸು ಮಲ್ತಂಡ ಒಂದು ಖಂಡಿತವಾದ್ಲ ಸಾಧ್ಯ ಉಂಡು ಸಮಾಜದ ಕಟ್ಟ ಕಡೆತ ಜನನ ಮುಖ್ಯವಾಹಿನಿಗೆ ಕಂತದು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ತತ್ವ ಸಂದೇಶ ಎಂಚಿನ ಉಂಡ ಈ ಮಾತೆರಲ್ಲ ಒಂಜೇ ಒಂದೇಟು ಮಾನವತಾವಾದಿಲು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ನಮ್ಮ ತೂಯಿನಂಚಿನ ಜಗತ್ ಗುರುಕುಲು ನಂಗೆ ಇನಿ ಆರ್ನ ತತ್ವ ಸಂದೇಶ ಭಾರತದ ಸಂವಿಧಾನ ಎಂಚಿನ ಉಂಡ ಅವು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ತತ್ವ ಸಂದೇಶ ನಾನು ಪಂಡ್ರೆ ಇಚ್ಛಿಸವೆ. ಯುವವಾಹಿನಿ ಕೇಂದ್ರ ಸಮಿತಿ ಗುರುಕಾರ್ಯರು ಉದಯ ಅಮೀನ್ ಮಟ್ಟು ಗುರುಕಾರ್ಮೆದ ಪಾತ್ರ ಪಂಡದು ಪಂತುಡು ಪಾಲ್ದೆತೊನ್ನ ಮಾತೆರೆಗಳ ಎಡ್ಡೆಪ್ಪು ಬಯಕೇರು ಈ ಸ್ಪರ್ಧೆ ಬನ್ಪಿನ ನಾವು ಇನಿ ಇರುವ ತಂಡಗಳ ಬಹುಮಾನ ಬನ್ಪಿನ ಇರುವ ತಂಡಗಳ ಖಂಡಿತ ದಿಕ್ಕುಜಿ ಪ್ರಥಮ ದ್ವಿತೀಯ ತೃತೀಯ ಈ ಮೂಜಿ ಬಹುಮಾನ ಮಾತ್ರ ತಿಕ್ಕರ ಸಾಧ್ಯತೆ ಉಂಟು ಅಂಚಾದ ಪುನಗ ಒಂಜಿ ಮಾತಾಡಲ ವಿನಂತಿ ನಮ್ಮ ಸ್ಪರ್ಧೆ ಅಧಿಕ ನಮ್ಮ ಮಾತೆರಲ ಭಾಗವಹಿಸದತೆ ಅವೇ ಮಲ್ಲ ಸ್ಪರ್ಧೆ ಇನ್ನೊಂದು ನಮ್ಮ ಎರೆಗೆ ತಿಕ್ಕಂದ್ರಲ್ಲ ಪ್ರಶಸ್ತಿ ತಿಕ್ಕಂಡಲ್ಲ ಯುವಾಣಿ ತಿಕ್ಕಿನ ಕಡೆ ನಮ್ಮ ಮುಖ್ಯ ಅತಿಥಿಗಳ ಪನ್ಲೆಕ್ಕನೆ ನಮ್ಮ ಅವಿನ ಸ್ವೀಕಾರ ಮಲ್ಪಗ ಅಂತ ಪನ್ನೊಂದು. ರಾಜ್ಯದ ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಉದ್ಯಮಿ ಪ್ರಭಾಕರ ಪೂಜಾರಿ ದಕ್ಷಿಣ ಕನ್ನಡ ಬೊಕ್ಕ ಉಡುಪು ಜಿಲ್ಲಾ ಮೀನುಗಾರಿಕಾ ಫೆಡರೇಷನ್ ಗುರುಕಾರ್ಯರು ಯಶಪಾಲ್ ಸುವರ್ಣ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಜನಪ್ರತಿನಿಧಿಗಳು ಯುವವಾಹಿನಿ ಕೇಂದ್ರ ಸಮಿತಿ ಬೊಕ್ಕ ಒಡಿಪು ಘಟಕದ ಗುರುಕಾರ್ಯರು ಪದಾಧಿಕಾರಿಗಳು ಸದಸ್ಯರು ಪಾಲ್ದೆ ತೊಂಡಿರು. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿದ ನಿಲೆಟ್ ಕೊಂಕಣಿ ಮಾನ್ಯತಾ ದಿವಸ್ 2022 ಕಾರ್ಯಕ್ರಮ ಕುಡ್ಲ ಅಶೋಕನಗರದ ದೈವಜ್ಞ ಹಾಲ್ ನಡೆದಿದೆ. ವಾರ್ತಾಮಾಣಿ ಬೊಕ್ಕ ಕೊಂಕಣಿ ಸಾಹಿತಿ ಎಚ್ಎಂ ಪೆರ್ನಾಲ್ ಕೊಂಕಣಿ ಮಾನ್ಯತಾ ದಿವಸ್ ಬಗೆಟ್ ಉಪನ್ಯಾಸ ಕೊರಿಯರು. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿದ ನಿಲೆಟ್ ಕೊಂಕಣಿ ಮಾನ್ಯತಾ ದಿವಸ್ 2022 ಕಾರ್ಯಕ್ರಮ ಕುಡ್ಲ ಅಶೋಕನಗರದ ದೈವಜ್ಞ ಹಾಲ್ ನಡೆದಿದೆ. ಬಿನ್ನೆರ್ನ ಒಟ್ಟು ಸಿರಿಗಿಡು ತುಡರ ಬೊಳ್ಪು ಪೊತ್ತಾದ ಕಾರ್ಯಕ್ರಮ ಉದಿಪನಾಂಡು ದೈವಜ್ಞ ಬ್ರಾಹ್ಮಣ ಸಂಘ ಕುಡ್ಲದ ಗುರುಕಾರ್ಯರು ಕೆ ಸುಧಾಕರ್ ಶೇಟ್ ಪಾತಿರ್ದು ಭಾರಿ ಕಷ್ಟ ಬತ್ತದು ಇಂಕ್ಲು ಕೊಂಕಣಿ ಭಾಷೆಗೆ ಮಾನಾದಿಗೆ ಪಡೆವಂದ ಆಂಡ ಅವೇನು ಒರಿಪಾ ಒಂದು ಪೋಪುನವಳು ಪಿರಪ ಒಂದುಲ್ಲನ ಪನ್ಪುನ ಸಂಶಯ ಬರನುಂಡು ದಯಪಂಡ ಕೊಂಕಣಿ ಭಾಷೆದ ಕಡ ಇತ್ತೆ 150 ಜನ ಮಾತ್ರ ಕೊಂಕಣಿ ಪಾತಿರೊಂದುಲ್ಲೇರು ಅಂಚಾದು ಕೊಂಕಣಿ ಭಾಷೆಡು ಇಲ್ಲಡು ಪಾತಿರಡು ಬುಕ್ಕ ಕಲ್ಪಾವಡುಂದು ಆರ್ಪಂಡೇರು. आमगेले मात्र तांकां एक टायमारी एक निमंत करता आसा म्हळ्यार तुमी जाल तितले चोडाक आमगेले मातृभाशे घरकडे म्हळ्यार आवयल भाशे हे आवय सोडारी आनी कोणा निमित्त शिकचे जायना कित्याक म्हळ्यार आवय चेडो एक वस्त न्हू 2 वस्त घरकडे आवयल वस्त आसताची तर आवयनी हे भाशा आमकां शिकोवका तशें हांव आमगेल्या मात्र सिकेर सांगता आसा तांणी जाल तितले आमगेल्या चेडवाक कोंकणी भाशेच शिकोवका म्हण हांव तांगे लागीं एक विनंती करता आसा. ವಾರ್ತಾಮಾಣಿ ಬೊಕ ಕೊಂಕಣಿ ಸಾಹಿತಿ ಎಚ್ಎಂ ಪೆರ್ನಾಲ್ ಕೊಂಕಣಿ ಮಾನ್ಯತಾ ದಿವಸ್ ಬಗೆಟ್ ಉಪನ್ಯಾಸ ಕೊರಿಯರು. त्या पार्टीदावन ती MP जाली ताच्या पयले ती इंडियन नॅशनल काँग्रेसान आसली ते नावन हांगा आयले. त्या टायमार काम जालें नरबहादूर भंडारी तो MLA विन जालो आनी ही बिकेम द चीफ मिनिस्टर. सो ही लेडी दिलकुमार भंडारी पार्लिमेंटाक गेले. पार्लिमेंटाक गेले तेडला ऑन 19th August 1992 सगळ्या पार्लिमेंटान इतलो व्हडलो हंगामा जालो आनी आतां बरो वेल्ला कसो न्हू आमी धरणां करता पळय ते ह्या लेडीन केल्लें. तुमी म्हणटात न्ही आवय बसक मान्यता जोडून दिल्ली एका आवय बसक मान्यता जोडून दिल्ली एका आवय. दॅट शूड बी रिमेंबर्ड. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ಡಾಕ್ಟರ್ ಕೆ ಜಗದೀಶ್ ಪೈ ಗುರುಕಾರ್ಮ ವಹಿಸಿದೆ ಪಾತಿರ್ದು ಕೊಂಕಣಿಯರು ಇಲ್ಲಡ ಬೊಕ್ಕ ಬೇತ ಕಡೆಟ್ ಕೊಂಕಣಿ ಭಾಷೆಡ್ ವ್ಯವಹಾರ ಮಲ್ಪಡು ಕೊಂಕಣಿ ಭಾಷೆ ನಮ್ಮ ಒರಿಪಾಯಿಜಿಂಡ ಬ್ರಿಟಿಷರ್ ಬತ್ತದ ಒರಿಪಾವುಜೇರು ಅಂಚಾದು ಮಾತೆರ್ಲ ಕೊಂಕಣಿಡೆ ಪಾತಿರಡೊಂದು ಪಂಡೇರು. कोंकणी अकॅडमी अध्यक्ष एक विनंती करचे कसं म्हळ्यार आम्ही घरल्या भितरी खंय गेल्यार कोंकणी लोक म्हळ्यार आमी कोंकणी न उलोवप कोंकणी भाशा वरोचे कोंकणी लोकांची कोंकणी भाशा मोरोची कोंकणीनाची आमगेली भाशा उद्धार करूं पण ब्रिटीश येना ती त्या निमित्त हांव लास्ट तुमगेले एक विनंती कसं म्हळ्यार
कोंकणी लोकांना कोंकणी नाही उलया नेम जेला हे आणि एक 50 वर्षानंतर कोंकणी भाषा नाश जावन आसता खंय जो आमी एक युनिव्हर्सिटी भितर PhD करता असले एक विषय येता कोंकणी भाषा कशी आशिल्ली म्हणून त्या येवच्या परिस्थिती नज्ज म्हणून आज ही कोंकणी मान्यता दिवसा तुमकां पुरा शुभाशय सांगून मेळले की 2 उत्तर ಕೊಂಕಣಿ ಸಾಹಿತ್ಯ ಅಕಾಡೆಮಿ ರಿಜಿಸ್ಟ್ರಾರ್ ರಾಜೇಶ್ ಸದಸ್ಯ ಸಂಚಾಲಕರು ಗೋಪಾಲಕೃಷ್ಣ ಭಟ್ ಅರುಣ್ ಜಿ ಶೇಟ್ ಪಾಲ್ದಿತೊಂಡಿರು ಕೊಂಕಣಿ ಮಾನ್ಯತಾ ದಿವಸ್ 2022 ಕೊಡು ಸಾಂಸ್ಕೃತಿಕ ಕಾರ್ಯಕ್ರಮ ಅಟಣೆ ಆದಿತ್ತಂಡು सत्य धर्माचे तान स्वतंत्र भारत देश हो ऐका हा जय गुणगान यती फुला कडूक चुडी बंधून माडूक चुडी बंधून माडूक आययुक्त मानांतू नाचू नाचूया कृष्ण राधे संग आम्ही रास खेळूया व्यासुतो वेद व्यासुतो ವ್ಯಾಸು 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 ಮೋನುಯಾ ಎಡ್ಡೆ ಮಾರ್ಗ ಎಡ್ಡೆ ಸುತ್ತಮುತ್ತು ಎಡ್ಡೆ ವಾತಾವರಣ ಉಂಡು ಮಲ್ಪೊಡಾಯಿನ ಕುಡ್ಲ ಮಹಾನಗರ ಪಾಲಿಕೆ ಬೊಕ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಆ ಕಾರ್ಯಡು ಇಡೀ ಸೋತು ಪೋತೇರು ಅಂಚಾದ ಸ್ಮಾರ್ಟ್ ಸಿಟಿ ಮಾದರಿ ಮಾರ್ಗ ಗುಂಡಿಲಿನ ಪಂತ 2022 ದಿವೊಂದಾದ ವಿಧಾನ ಪರಿಷತ್ ದುಂಬುದ ಸದಸ್ಯರು ಐವನ್ ಡಿಸೋಜಾ ಪಂತೇರು ವಿಧಾನ ಪರಿಷತ್ದ ದುಂಬುದ ಸದಸ್ಯರು ಐವನ್ ಡಿಸೋಜಾ ಕುಡ್ಲಡು ಸುದ್ದಿಕೂಟೋಡು ಪಾತಿರ್ದು ಎಡ್ಡೆ ಮಾರ್ಗ ಎಡ್ಡೆ ಸುತ್ತಮುತ್ತು ಎಡ್ಡೆ ವಾತಾವರಣ ಉಂಡು ಮಲ್ಪೊಡಾಯಿನ ಕುಡ್ಲ ಮಹಾನಗರ ಪಾಲಿಕೆ ಬೊಕ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಆ ಕಾರ್ಯಡು ಇಡೀ ಸೋತು ಪೋತೇರು ಅಂಜದ ಸ್ಮಾರ್ಟ್ ಸಿಟಿ ಮಾದರಿ ಮಾರ್ಗ ಗುಂಡಿಲಿನ ಪಂತ 2022 ದಿವೊಂದ ಅಂದ್ ಪಂಡೇರು ಪ್ರತಿಯೊಂದು ಮಾರ್ಗೋಡು ಗುಂಡಿಲುಂಡು ಪಾಕ ಜನ ಈ ಗುಂಡಿಗೆ ಬುರ್ದು ಕೈಕಾರ ಪುಲಿತೊಂದೇರು ಗಾಡಿಲ್ ಜಕ ಮಾತ ಅಂಜದ ಪಾಲಿಕೆ ಅಧಿಕಾರಿಗಳು ಚುರುಕಾಯರೆ ಆಗಸ್ಟ್ 24-29 ಮುಟ್ಟ ಬಯ್ಯ 5 ಗಂಟೆ ಮುಟ್ಟ ಕುಡ್ಲ ಸ್ಮಾರ್ಟ್ ಸಿಟಿ ಯೋಜನೆ ಪ್ರದೇಶದ ಭಾರಿ ಮಲ್ಲ ಬೊಕ್ಕ ಅಪಾಯದ ಗುಂಡಿನ ಗುರುತು ಮಲ್ಪೆರೆ ಪಂತದೀದು 1ನೇ 2ನೇ ಬೊಕ್ಕ 3ನೇ ಇನಾಮ ಕುರಿಯರ ನಿಗಂಟು ಮಲ್ತದ ಪಂತುಡು ಪಾಲ್ದೆ ತೊನ್ನಕ್ಲು 97 31 4 ಎನ್ಮ 5 ಎನ್ಮ 7 5 ಈ ಮೊಬೈಲ್ ನಂಬರದ ವಾಟ್ಸಪ್ಗೆ ಗುಂಡಿಲಿನ ವಿಡಿಯೋ ಫೋಟೋ ಬೊಕ್ಕ GPS ಲೊಕೇಶನ್ ಕಡಪುಡ್ಲಿಂದ ಐವನ್ ಡಿಸೋಜಾ ಕೇಂಡೊಂಡಿರು ಇಡೀ ನಗರದ ಪ್ರಮುಖ ರಸ್ತೆಗಳನ್ನೆಲ್ಲ ಅಗೆದಾಕಿದ್ದಾರೆ. ಕೇಳಿದರೆ ಯಾಕೆ ಅಗೆದಾಕಿದ್ರಿ ಕೇಳಿದರೆ ಗ್ಯಾಸ್ ಕೊಂಡೋಗ್ಲಿಕ್ಕೆ ಅಂತಾರೆ. ಇನ್ನೊಬ್ಬರದ್ದು ಕೇಳಿದರೆ ಅದು ಜಲಭಾಗ್ಯ ಯೋಜನೆಗೆ ಅಂತ ಕೇಳ್ತಾರೆ. ಮತ್ತೊಂದು ಯಾರಾದ್ರು ಕೇಳಿದರೆ ಇಲ್ಲ ಅದು ರಸ್ತೆಯಲ್ಲಿ ಡ್ರೈನೇಜ್ ಇದು ಅಳವಡಿಕೆ ಮಾಡಲಿಕ್ಕೆ ಹೇಳ್ತಾರೆ. ಒಟ್ಟಾರೆಯಾಗಿ ಮಂಗಳೂರು ನಗರದಲ್ಲಿ ಸ್ಮಾರ್ಟ್ ಸಿಟಿಯ ಮಾದರಿ ರಸ್ತೆ ಅಂತ ಏನಿದೆ, ಈ ಮಾದರಿ ರಸ್ತೆಗಳಲ್ಲಿ ಇರುವಷ್ಟು ಹೊಂಡಗಳು ಅದು ಕಾಂಕ್ರೀಟ್ ಮತ್ತು ಡಾಮರ್ ರಸ್ತೆಯ ಮೇಲೆ ಬಹುಶಃ ಜಗತ್ತಿನ ಯಾವ ಸಿಟಿಯಲ್ಲಿಯೂ ಇರಲಿಕ್ಕಿಲ್ಲ. ಯಾವಾದರೂ ಒಂದು ರಸ್ತೆ ತಗೊಳ್ಳಿ, ಅದು ಜನ ಪ್ರಯಾಣಕ್ಕೆ ಅಥವಾ ವಾಹನ ಸಂಚಾರಕ್ಕೆ ಯೋಗ್ಯವಾಗಿದೆ ಅಂತ ನೀವು ಹೇಳಿದರೆ ಅದಕ್ಕೂ ಒಂದು ಬಹುಮಾನ ಕೊಡ್ತೇವೆ. ಬೇಕಾದರೆ ನಮ್ಮದಿವತ್ತು ಜನರ ಪರವಾದಂಥ ಒಂದು ಆಂದೋಲನ ಮಾಡಲಿಕ್ಕೆ, ಕಳಕಳಿ ಮಾಡಲಿಕ್ಕೆ ನಾವೊಂದು ಯೋಜನೆಯನ್ನು ರೂಪು ಮಾಡಿದ್ದೇವೆ. ಸ್ಮಾರ್ಟ್ ಸಿಟಿ ಮಾದರಿ ರಸ್ತೆ ಗುಂಡಿ ಸ್ಪರ್ಧೆ 2022 ಅಂತ. ಈ ಗುಂಡಿಯನ್ನು ಗುರುತಿಸಿದವರಿಗೆ ಅತಿ ದೊಡ್ಡ ಗುಂಡಿ ಗುರುತಿಸಿದವರಿಗೆ 5,000 ಬಹುಮಾನ, ಪ್ರಥಮ ಬಹುಮಾನ. ಅದು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಮಿಕ ಪರಿಷತ್ ಬಸ್ಸು ನೌಕರರ ಸಂಘದ ವತಿಯಿಂದ. ಸೆಕೆಂಡ್ ಪ್ರೈಸ್ ಮಂಗಳೂರಿನ ಆಟೋ ರಿಕ್ಷಾ ಮತ್ತು ಕಾರು ಚಾಲಕರ ಸಂಘದ ವತಿಯಿಂದ, ಅದು 3,000. ತೃತೀಯ ಬಹುಮಾನ ಕುಲಶೇಖರ ದ್ವಿಚಕ್ರ ವಾಹನ ಚಾಲಕರ ಮಾಲಕರ ಪರವಾಗಿ 2,000. ಈ ಒಂದು ಸ್ಪರ್ಧೆ ಮಾಡ್ತಾ ಇರುವುದು ಜನರ ಕಾಳಜಿಯನ್ನು ಆಡಳಿತ ವರ್ಗದ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ. ಪಂಥದ ಸಂಚಾಲಕರು ರಾಮಾನಂದ ಪೂಜಾರಿ, ಮಾರ್ಸೆಲ್ ಮೊಂತೆರೋ, ವಿಕಾಸ್ ಶೆಟ್ಟಿ ಸುದ್ದಿಕೂಡಿದ್ದೇರೆ. ಕಲ್ಪುರ ಪ್ರತಿಷ್ಠಾನದ ಜೋಕ್ಲಿನ ರಾಷ್ಟ್ರೀಯ ಉಚ್ಚಯ ಶ್ರೀಕೃಷ್ಣ ವೇಷ ಪಂತೋಡು ಗೆಂದಿದ್ದು ಪಂತದ ದಿನ ಇನಾಮ್ ಗೆತೊನಿಯರೆ ಸಾಧ್ಯಾವನ್ ದಿನಕ್ಲಿಗೆ ಇನಾಮ್ ಪಟ್ಟಣ ಕಾರ್ಯಕ್ರಮ ಸೋಮವಾರ ಕೊಡಿಯಲ್ಬೈಲ್ ಶಾರದಾ ವಿದ್ಯಾಲಯಡು ನಡೆತಂಡು. ಕುಡ್ಲದ ಕಲ್ಕೂರ ಪ್ರತಿಷ್ಠಾನದ ನಿಲೆಟ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿದ ನಿಲೆಟ್ಟು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗನಡು ಜೋಕ್ಲಿನ ರಾಷ್ಟ್ರೀಯ ಉಚ್ಚಯ ಶ್ರೀಕೃಷ್ಣ ವೇಷ ಪಂತ ನಡಪಾದು ಇನಾಮ್ಲಿನ ಪಟ್ಟದಿತ್ತೇರು. ಇನಾಮ್ ದೆತುನೆರೆ ಸಾಧ್ಯಾವನ್ನಕ್ಲಿಗೆ ಸೋಮವಾರ ಕುಡ್ಲ ಕೊಡಿಯಲ್ಬೈಲ್ದ ಶಾರದಾ ವಿದ್ಯಾಲಯಡು ಇನಾಮ್ ಪಟ್ಟಣ ಕಾರ್ಯಕ್ರಮ ದೀದಿತ್ತೇರು. ಬಿನ್ನೆರಾದ ಪಾಲ್ದೆತುನ್ನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಗುರ್ಕಾರೇರು ಸತೀಶ್ ಶೆಟ್ಟಿ ಪಟ್ಲ ಪಾತಿರ್ದು ಪಂತೋಡು ಪಾಲ್ದೆತುನ್ನ ಮಾತೆರೆಗ್ಲ ಎಡ್ಡೆ ಬಯಕೆರು. ಶ್ರೀಕೃಷ್ಣ ಜನ್ಮಾಷ್ಟಮಿ
ಯಾವ ರೀತಿ ಅದನ್ನು ಹೇಗೆ ಮಾಡಬಹುದು ಅಂತ ನಮಗೆ ಎಲ್ಲರಿಗೂ ಈ ಕರಾವಳಿಯ ಪ್ರಾಂತ್ಯದವರಿಗೆ ತೋರಿಸಿಕೊಟ್ಟವರು ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರ ಬೆಳಕು ಅಂತ ಹೇಳಿದ್ರು ತಪ್ಪಾಗಿ. ನಾನು ಈ ಭೂಮಿಗೆ ಬಂದು ಕಣ್ಣು ಬಿಟ್ಟು ನನಗೆ ಸರಿಯಾಗಿ ಬುದ್ಧಿ ಬರುವಾಗ ಗದ್ಯದ ಕೃಷ್ಣವೇಷ ಸ್ಪರ್ಧೆ ಹೇಳಿ ನಾನು ಕೇಳುತ್ತಾ ಇದ್ದೆ ಆ ಟೈಮಲ್ಲಿ. ಅದನ್ನು ಕಣ್ಣಾರೆ ಕಾಣುವ ಇತ್ತೀಚಿನ 15 ವರ್ಷಗಳಲ್ಲಿ ಕಣ್ಣಾರೆ ಕಾಣುವ ಭಾಗ್ಯ ನನಗೆ ಒದಗಿ ಬಂದದನ್ನು ಯಾವ ರೀತಿ ನಾನು ವಿಜೃಂಭಿಸ್ತೇನೆ ಅಂತ ಹೇಳಿದ್ರೆ ನನಗೆ ಅದನ್ನು ಹೇಳಲಿಕ್ಕೆ ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಂತೋಷಪೂರ್ವಕವಾಗಿ ಅದರಲ್ಲಿ ನಾವು ಒಂದನ್ನು ಗ್ರಹಿಸಬೇಕು, ಕರ್ತ್ರಿ ಕ್ಷೇತ್ರ ಮಂಜುನಾಥನ ಕ್ಷೇತ್ರ. ಬಿನ್ನೇರುಬಕ್ಕ ಶ್ರೀಕೃಷ್ಣ ವೇಷ ಪಂತ ಜೋಕ್ಲಿನ ರಾಷ್ಟ್ರೀಯ ಉಚ್ಚಯ ಸಮಿತಿದ ಸದಸ್ಯರು ಇತ್ತದು ಇನಾಮಲಿನ ಕುರಿತು ಎಡ್ಡೆಪ್ಪು ಬಯಕೆರು. ಪ್ರದೀಪ್ ಕುಮಾರ್ ಕಲ್ಕೂರ ಗುರ್ಕಾರ್ಮ ವಹಿಸಿದ ಪಾತಿರ್ದು ನನ್ನ ಮಿತ್ತುಗಳ ಇಂಚಿನ ಸರ್ವೇರ್ನಲ ಉಮೇದು ಪ್ರೋತ್ಸಾಹವು ಪಡೆದು ಕೇಂಡುಂಡಿರು. 39 ವರ್ಷಗಳ ಹಿಂದೆ ಮಂಜುನಾಥ ದೇವರ ಪ್ರಾಂಗಣದಲ್ಲಿ ಆರಂಭವಾದಂತಹ ಈ ಪ್ರಕ್ರಿಯೆ ಭಗವಂತ ಸ್ವೀಕಾರ ಮಾಡಿದ್ದಾನೆ. ಭಗವಂತ ಸ್ವೀಕಾರ ಮಾಡಿದ ಫಲ ಎಲ್ಲರಿಗೂ ದೊರಕಿದೆ. ಯಾಕಂದ್ರೆ ಇವತ್ತು ಅಂದು ಕೃಷ್ಣ ವೇಷ ಹಾಕಿದವರು ತಮ್ಮ ಮಕ್ಕಳೊಂದಿಗೆ ವೇಷಧಾರಿಗಳಾಗಿ ಅವರು ಇಲ್ಲಿಗೆ ಬಂದು ತಮ್ಮನ್ನು ತಾವು ದೇವರ ಆ ಪದತಲದಲ್ಲಿ ಸಮರ್ಪಿಸಿಕೊಂಡಿದ್ದಾರೆ. 34 ವಿಭಾಗಗಳಲ್ಲಿ ಮತ್ತು 3 ಆನ್ಲೈನ್ ವಿಭಾಗಗಳಲ್ಲಿ ಈ ಉತ್ಸವ ಸಾಕ್ಷಾತ್ಕಾರವಾಗಿದೆ. ಉದ್ಯಮಿ ಸಂಘಟಕರು ಪುಷ್ಪರಾಜ್ ಜೈನ್, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕದ್ರ ನವನೀತ ಶೆಟ್ಟಿ, ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಶಾರದಾ ವಿದ್ಯಾಲಯದ ಒತ್ತು ಪ್ರಿನ್ಸಿಪಾಲರ್ ದಯಾನಂದ ಕಟೀಲ್, ತಮ್ಮ ಲಕ್ಷ್ಮಣ್, ಸುಧಾಕರ್ ರಾವ್ ಪೇಜಾವರ, ನಿವೇದಿತ ಶೆಟ್ಟಿ ಪಾಲ್ಗೊಂಡಿರು. ಕುಡ್ಲ ಅತ್ತವರದ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಶತಮಾನೋತ್ಸವ ಲೆಕ್ಕಳು ಕ್ಷೇತ್ರದ ಸಾನ್ನಿಧ್ಯ ಕ್ಷೇತ್ರಾಭಿವೃದ್ಧಿ ಬೊಕ ಲೋಕದ ಏಳಿಗೆಗಾದ 100వ ದಿನದ ಗಣಹೋಮ ನಡೆತುಂಡು. ಕಾರಣ ಮೇ 15ಕ್ಕೆ ಶುರುವಾದ ಆಗಸ್ಟ್ 30 ನಡೆತೊಂದು ಪುನಃ ಗಣಹೋಮುಡು ಸೋಮವಾರ 100ನೇ ದಿನದ ಹೋಮ ನಡಪಾಯರು. ಕುಡ್ಲ ಅತ್ತವರದ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಶತಮಾನೋತ್ಸವ ಲೆಕ್ಕಡು ಕ್ಷೇತ್ರದ ಸಾನ್ನಿಧ್ಯ ಕ್ಷೇತ್ರಾಭಿವೃದ್ಧಿ ಬೊಕ ಲೋಕದ ಏಳಿಗೆಗಾದ 100వ ದಿನದ ಗಣಹೋಮ ನಡೆತೊಂದುಂಡು. ಕಾರಣ ಮೇ 15ಕ್ಕೆ ಶುರುವಾದ ಆಗಸ್ಟ್ 30 ನಡೆತೊಂದು ಪುನಃ ಗಣಹೋಮುಡು ಸೋಮವಾರ 100ನೇ ದಿನದ ಹೋಮ ಅಟ್ಟಣೆಯಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಯಾನೆ ಸಫಲಿಗೆರ್ನ ಮಾತೃ ಸಂಘದ ಆಡಳಿತದ ನೀಡಿಟ್ಟು ಕಾಂಡೆ 8 ಗಂಟೆರ್ದು ಈ ಗಣಹೋಮ ನಡೆತೊಂದುಂಡು. ಗಣಹೋಮದ ಸೇವೆ ಕೊರ್ಪುನಕ್ಲು ಬುಳಂತರಿ ತಾರಾಯಿ ಪರ್ಂದು ಪೂ ಬೆಲ್ಲ ಪೊರಿ ಬಜಿಲು ಕಪ್ಪು ಎಣ್ಣೆ ನೆಯ್ ಪೆರತ ಕನಕ ಇಂಚಿತ್ತಿನ ಮಾತ ಒದಗವಲಿ. 100ನೇ ದಿನದ ಗಣಹೋಮದ ಪೊರ್ತುಡು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಯಾನೆ ಸಫಲಿಗೆರ್ನ ಸಂಘದ ಗುರ್ಕಾರೇರು ತಾರನಾಥ ಸುವರ್ಣ ನಮ್ಮ ಕುಡ್ಲದೊಟ್ಟುಗು ಪಾತಿರ್ದು. ಶ್ರೀ ಉಮಾಮಹೇಶ್ವರ ದೇವಸ್ಥಾನ 100 ವರ್ಷಲೆಡು ದುಂಬೆ ತಾಪನೆ ಆತನ ಅಂಚನೆ 100వ ದಿನದ ಗಣಹೋಮದ ಬಗೆಟ್ ವಿವರ ಕುರ್ದು ಗಣಹೋಮದ ಸೇವೆ ಕೊರ್ಪುನಕ್ಲು 2 ದಿನ ದುಂಬು ತನ್ಕುಳಿನ ಪುದರ್ನು ದೇವಸ್ಥಾನಗೂ ತೆರಿಪಾವಡೊಂದು ಕೇಂಡುಂಡಿರು. ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ಕೇಶವ ಮಣಿಲ್, ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಗುರ್ಕಾರೇರು ಎಎಸ್ ವೆಂಕಟೇಶ್, ಕಾಶಿನಾಥ ಅತ್ತವರ, ಚಂದಪ್ಪ ಪಡೀಲ್, ಪದ್ಮನಾಭ, ಸುಕನ್ಯಾ ಅತ್ತವರ, ಗೀತಾ ಸುವರ್ಣ, ಶೋಭಾ ಅತ್ತವರ ಈ ಪೊರ್ತುಡು ಇತ್ತೇರು. ದಕ್ಷಿಣ ಭಾರತಡೆ ಆ ಒಂಜಿ ಕುಲ್ಲು ದಿನ ಬಂಗಡೆ ಉಪುನಂಚಿನ ಗಣಪತಿ ವಿಗ್ರಹಡು ಇಡಗುಂಜಿ ಕ್ಷೇತ್ರ ಬುಡ್ಡೊಂದಾಂಡ ಇಂದು 10వ ಉಮಾಮಹೇಶ್ವರ ಕ್ಷೇತ್ರ ಉಪ್ಪುನ ಗಣಪತಿ ದೇವರೇ ಅತಿ ಪುರಾತನ ಅಂಚ ಒಂಜಿ 100ನೇ ವರ್ಷದ ಒಂಜಿ ಸಂದರ್ಭಡು 1921 ಪಂಡ ಇಂದು 2021 ಬಕ್ಕ ಒಂಜಿ 100ನೇ ವರ್ಷದ ಒಂಜಿ ಆಚರಣೆ ಮಲ್ಪುನ ಪನ್ಪುನ ಒಂಜಿ ನಿರ್ಣಯ ಮಲ್ತದ್ದು ಪ್ರಥಮವಾದ ಈ ಕ್ಷೇತ್ರಡು
ಮೇ 15 ತಾರೀಕು ಹಿಡಿದು ಎಲ್ಲಂಜಿ ಆಗಸ್ಟ್ 30 ತಾರೀಕು ಮುಟ್ಟ 180 ದಿನ ನಿರಂತರ ಒಂಜಿ ಗಣಪತಿ ದೇವರಿಗೆ ಗಣಹೋಮ ಮಲ್ಪುನ ಅಂಚಿನ ಒಂಜಿ ಕಾರ್ಯಕ್ರಮನ ಪ್ರಾರಂಭ ಮಾಡ್ತದ. ಇನ್ನು ಐತ 100ನೇ ದಿನದ ಒಂಜಿ ಪೂಜೆ ಸೇವೆ ನಡ್ತೊಂದುಂಡು. ಅಂಚ 30 ತಾರೀಕಿಗೆ 180ನೇ ದಿನದ ಪೂಜೆ ನಡಪೆರುಂಡು. ಇದಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆ ಕೊರದು ಪ್ರೋತ್ಸಾಹ ಕೊಡುವರು. ಈ ಪೂಜೆ ಮಲ್ಪನ ಉದ್ದೇಶ ಸಾನ್ನಿಧ್ಯದ ಕ್ಷೇತ್ರಾಭಿವೃದ್ಧಿ, ಅಂಚಿನ ಸಾನ್ನಿಧ್ಯದ ಅಭಿವೃದ್ಧಿ, ಅಂಚಿನ ಸಮಾಜದ ಮತ್ತು ಪೂರ ವರ್ಗದ ಜನಕ್ಕೆಲ್ಲ ಭಕ್ತಾದಿಗೆಲ್ಲ ಐತ ದೇವರ ಅನುಗ್ರಹ ಆವಡು ಮಲ್ಪನ ದೃಷ್ಟಿಯಲ್ಲಿ ಒಂದು ಮಲ್ಪನ ಒಂದು ಕಾರ್ಯಕ್ರಮ. ದೇವಸ್ಥಾನದಲ್ಲಿ ರಕ್ಷಣೆ ಮಲ್ತನ ಕೀರ್ತಿ ಟಿಪ್ಪು ಸುಲ್ತಾನರಿಗೆ ಸಂದನು ದೇವ ಮಂದಿರನು ಧ್ವಂಸ ಮಲ್ತನ ಅಪಕೀರ್ತಿ ಆಡಳಿತದ ಬಿಜೆಪಿ ಸರ್ಕಾರಗೂ ಸಂದನು ಎಂದು ದಕ್ಷಿಣ ಕನ್ನಡ ಮುಸ್ಲಿಂ ಲೀಗ್ದ ಕಾರ್ಯಂತರ ಮೊಹಮ್ಮದ್ ಇಸ್ಮಾಯಿಲ್ ಪಂತೇರ್ ಟಿಪ್ಪು ಸುಲ್ತಾನ್ ಬಗೆಟ್ ಬಿಜೆಪಿ ರಾಷ್ಟ್ರೀಯ ಕಾರ್ಯಂತರ ಸಿಟಿ ರವಿ ಪಂಡನ ಪಾತೆರಗೂ ಭಾರಿ ವಿರೋಧ ತೋಜಾದ ಸುದ್ದಿಕೂಟೋಡು ಪಾತಿರ್ದೇರು. ಕುಡ್ಲದ ಪತ್ರಿಕಾ ಭವನೋಡು ಅಂಗರೆ ಮುಸ್ಲಿಂ ಲೀಗ್ ಜಿಲ್ಲಾ ಕಾರ್ಯಂತರ ಮೊಹಮ್ಮದ್ ಇಸ್ಮಾಯಿಲ್ ಸುದ್ದಿಕೂಟೋಡು ಪಾತಿರ್ದು ಟಿಪ್ಪು ಸುಲ್ತಾನ್ ಪುದರ್ಕೆಂಡ ಹಿಂದುಳಿನ ನೆತ್ತೆರು ಬೆಚ್ಚೇರುಂಡು ಪನ್ಪುನ ಬಿಜೆಪಿ ರಾಷ್ಟ್ರೀಯ ಕಾರ್ಯಂತರ ಸಿಟಿ ರವಿ ಪಾತೆರಗೂ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಭಾರಿ ವಿರೋಧ ಮಲ್ಪಡು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದುಂಬಾಳಿತದ ಬಿಜೆಪಿ ಸರ್ಕಾರದ ಆಡಳಿತಡು ಮೈಸೂರದ ದೇವಸ್ಥಾನನು ರಾತ್ರಿ ಬುಳ್ಪುದ ಉಲೈ ಬುಲ್ಡೋಸರ್ಡ್ ಧ್ವಂಸ ಮಲ್ಪನಾಗ ಸಿಟಿ ರವಿನ ನೆತ್ತೆರು ದಾಯ ಚೌಳಿ ಆಂಡು ಪ್ರಶ್ನೆ ಪಾಡಿಯರು. ಬಿಜೆಪಿ ಆಡಳಿತದ ಪುರ್ತುಡು ಕಾರಿಂಜ ದೇವಸ್ಥಾನ ಬೂರ್ನ ಹಂತೋಗು ಮುಟ್ಟದುಂಡು. ದೇವಸ್ಥಾನದಲ್ಲಿ ರಕ್ಷಣೆ ಮಲ್ತನ ಕೀರ್ತಿ ಟಿಪ್ಪು ಸುಲ್ತಾನರಿಗೆ ಸಂದಂಡು. ದೇವಮಂದಿರನು ಧ್ವಂಸ ಮಲ್ತನ ಅಪಕೀರ್ತಿ ಆಡಳಿತದ ಬಿಜೆಪಿ ಸರ್ಕಾರಗೂ ಸಂದನೊಂದು ಆರ್ಪಂಡೇರು. ಪರಕೀರ್ನ ಆಡಳಿತ ಹೊಡೆದು ದೇಶನು ಬುಡುಗಡೆ ಮಲ್ಪೆರೆ ನಿರ್ಧಾರ ಮಲ್ತದು ಟಿಪ್ಪು ಸುಲ್ತಾನ್ ಕೋಟೆ ಬತ್ತೇರಿಲಿನ ಕಟ್ಟೀರು. ಬ್ರಿಟಿಷರನ್ನು ಗಿಡಪುನವೇ ಅರಣ ಒಂಜೆ ಉದ್ದೇಶ ಆದಿತ್ತನೆಂದು ಮೊಹಮ್ಮದ್ ಇಸ್ಮಾಯಿಲ್ ಪಂಡೇರು. ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿಯವರಾದ ಸಿಟಿ ರವಿಯವರು ಟಿಪ್ಪು ಸುಲ್ತಾನ್ ರವರ ಹೆಸರು ಕೇಳಿದರೆ ಬಿಸಿ ಹಿಂದೂಗಳಿಗೆ ರಕ್ತ ಬಿಸಿ ಇರ್ತದೆ ಅಂತ ಹೇಳಿ ಕೋಮು ದ್ವೇಷದಂಥ ಹೇಳಿಕೆಗಳನ್ನು ದೃಶ್ಯ ಮೂಲಕದಲ್ಲಿ ನೀಡಿರ್ತಾರೆ. ಅದು ಹೇಳುವ ಈ ರೀತಿ ಏನೆಂದರೆ ಟಿಪ್ಪು ಸುಲ್ತಾನ್ ನರಹಂತಕ ದೇವಾಲಯಗಳನ್ನು ನಾಶ ಮಾಡಿದ್ದಾರೆ ಅಂತೇಳಿ. ಅದರಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ, ಟಿಪ್ಪು ಸುಲ್ತಾನ ಕಾಲ ಏನೋ 100-150 ವರ್ಷ ಕಳೆಯಿತು. ಅಷ್ಟು ದೂರ ಹೋಗಬೇಕಾಗಿಲ್ಲ. ನಮ್ಮ ಕಣ್ಣೆದುರಲ್ಲಿ ಕರ್ನಾಟಕ ರಾಜ್ಯದ ಬೆಂಗಳೂರಲ್ಲಿ ರಾತ್ರಿ ಹಗಲಾಗುವುದರೊಳಗೆ ದೇವಸ್ಥಾನವನ್ನು ಧ್ವಂಸಗೊಳಿಸಿದ್ದು ಇದೇ ಸಿಟಿ ರವಿಯವರ ಆಡಳಿತ ಪಕ್ಷವಾದ ಭಾರತೀಯ ಜನತಾ ಪಕ್ಷದಲ್ಲಿ. ಆವಾಗ ಅವರ ಬಿಸಿ ರಕ್ತ ಏಕೆ ತಣ್ಣಗಾಯಿತು? ದೇವಸ್ಥಾನವನ್ನು ಹೊಡೆಯುವಾಗ ಇವರು ಏಕೆ ಮೌನರಾದರು? ಅದೇ ಸಿಟಿ ರವಿಯವರ ಪ್ರಶ್ನೆ ಮಾಡಬೇಕಾಗ್ತದೆ. ಈಗ ಮಾನ್ಯ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಯಾಗಿದ್ದಾಗ ಟಿಪ್ಪು ಸುಲ್ತಾನ್ರವರ ಜನ್ಮದಿನವನ್ನು ಘೋಷಣೆ ಮಾಡಿದರು. ಓಕೆ, ಆ ಘೋಷಣೆ ನಂತರ ಇದೇ ಬಿಜೆಪಿಯ ಮುಖ್ಯಮಂತ್ರಿಯವರಾದ ಶ್ರೀಮಾನ್ ಯಡಿಯೂರಪ್ಪರವರು ಆ ಗೋರಿಗೆ ಹೋಗಿ ತನ್ನ ಪೇಟವನ್ನು ಧರಿಸಿ ಟಿಪ್ಪು ಸುಲ್ತಾನರ ವೇಷಭೂಷಣವನ್ನು ಹಾಕಿ ಆಮೇಲೆ ಆ ಖಡ್ಗವನ್ನು ಹಿಡಿದು ಇದು ರಕ್ಷಣೆ ಖಡ್ಗ, ನಾನೇ ಟಿಪ್ಪು ಸುಲ್ತಾನ್ ಅಂತ ಭಾಸವಾಗ್ತದೆ ಅಂತ ಹೇಳಿದಾರಲ್ಲ. ಆ ನಂತರ ಅವರು ಮುಖ್ಯಮಂತ್ರಿ ಆದಲ್ಲ, ಅವರು ಏಕೆ ಆವಾಗ ಮೌನರಾಗಿದ್ದರು? ಆ ಖಡ್ಗವನ್ನು ಅರ್ಹಂತ ಖಡ್ಗ ಆದರೆ ಆ ಟಿಪ್ಪು ಸುಲ್ತಾನರ ಈ ಖಡ್ಗವನ್ನು ಹಿಡಿದು ಅವರು ಹಾಗೆ ಹೇಳುವಾಗ 2 ಸಾರಿ ಮುಖ್ಯಮಂತ್ರಿ ಆದರಲ್ಲ, ಆವಾಗ ಅವರು ವಿರೋಧಿಸಬಹುದಿತ್ತಲ್ಲ. ಇದೀಗ ಏಕೆ ಟಿಪ್ಪು ಸುಲ್ತಾನರವರ ಬಗ್ಗೆ ಅವರ ಅಪಮಾನಕಾರಿ ಮಾತ್ರ ಹೇಳ್ತಿದ್ದಾರೆ? ಹಾಜಿ ಮಹಮ್ಮದ್, ಹಾಜಿ ಅಬ್ದುಲ್ ರೆಹಮಾನ್, ಎಚ್ ಉಮರ್, ಅಬ್ದುಲ್ ರೌಫ್ ಸುದ್ದಿಕೂಟುಡಿತ್ತೀರಿ. ವಿಶ್ವ ಬಿಲ್ಲವ ಮಹಿಳಾ ಸಂಘ ಶ್ರೀ ಗೋಕರ್ಣನಾಥ ದೇವಸ್ಥಾನ ಕುದ್ರೋಳಿ ಕುಡ್ಲ ಮುಕ್ಲು ಶ್ರೀಕೃಷ್ಣ ಜನ್ಮಾಷ್ಟಮಿದಲೆಕ್ಕುಡು ಸಂಘದ ಗುರುಕಾರ್ದಿ ಊರ್ಮಿಳಾ ರಮೇಶ್ ಕುಮಾರ್ ದುಂಬಾಳ್ತಿಡು ಶಕ್ತಿನಗರ ಬಜಾಲ್ ಜಲ್ಲಿಗುಡ್ಡೆ ಅಡುಮರೋಳಿ ಸುತ್ತಮುತ್ತದ ಇಲ್ಲಿ ಇಲ್ಲಡೆಪೋದು ಸಂದು ನಂಚಿನ ಕುಟುಂಬಲಿಗೆ ತೆನಸು ಧಾನ್ಯೊಳಿನ ಕಿಟ್ ನಿನ್ನು ಪಟ್ಟೀರು. ವಿಶ್ವ ಬಿಲ್ಲವ ಮಹಿಳಾ ಸಂಘ ಶ್ರೀ ಗೋಕರ್ಣನಾಥ ದೇವಸ್ಥಾನ ಕುದ್ರೋಳಿ ಕುಡ್ಲಮುಕ್ಲು ಶ್ರೀಕೃಷ್ಣ ಜನ್ಮಾಷ್ಟಮಿದಲೆಕ್ಕಡು ಶಕ್ತಿನಗರ ಬಜಾಲ್ ಜಲ್ಲಿಗುಡ್ಡೆ ಅಡುಮರೋಳಿ ಸುತ್ತಮುತ್ತದ ಇಲ್ಲಿ ಇಲ್ಲಡೆಪೋದು ಸಂದು ನಂಚಿನ ಕುಟುಂಬಲಿಗೆ ತೆನಸು ಧಾನ್ಯೊಳಿನ ಕಿಟ್ಟಲಿನ ಪಟ್ಟೀರು. ವಿಶ್ವ ಬಿಲ್ಲವ ಮಹಿಳಾ ಸಂಘದ ಗುರುಕಾರ್ದಿ ಊರ್ಮಿಳಾ ರಮೇಶ್ ಕುಮಾರ್, ಪ್ರಧಾನ ಕಾರ್ಯಂತರ ಸುಜಾತ ಸುವರ್ಣ, ಕೋಶಾಧಿಕಾರಿ ಮಮತಾ ಪ್ರವೀಣ್ ದಂಡಕೇರಿ ಒಟ್ಟುಗಿತ್ತಿದ್ದು ಅವ್ವವು ಜಾಗೆಲೆಗೆ ಪೋದು ತೆನಸು ಕಿಟ್ಟಲಿನ ಕೊರಿಯರು. ತೆನಸು ಕಿಟ್ಟದ ಪ್ರಯೋಜನದ ತೊನ್ನ ಯಶೋಧ ಅಡುಮರೋಳಿ ಸಂಘದ ಈ ಕಾರ್ಯಗೂ ಮೆಚ್ಚುಗೆ ತಿರುಪಾದೇರು.
ದುಂಬುದ ಕಾಲಡು ಅಷ್ಟಮಿಗೆ ಅನುಕೂಲ ಇತ್ತನಕ್ಲು ಅನುಕೂಲದ ಅಂತಿನಕ್ಲೆ ಕೂರ್ಪುನ ಸಂಪ್ರದಾಯ ಇತ್ತಂಡು ಬಂಜಿದ ಪಡಿಕ್ ಬೀಡಿ ಕಟ್ಟದು ಕಷ್ಟುಡು ಬದುಕು ಸಾಗಾವನಕ್ಲಿಗೆ ಕೊರೋನಾ ಸೀಕ್ದ ಪೊರ್ತುಡ್ಲ ಸಹಾಯ ಸಹಕಾರ ಪೊರ್ತುನ ಸಂಘ ಅಷ್ಟಮಿದ ಪೊರ್ತುಡು ದುಂಬುದ ಕಾಲನು ನೆಂಪು ಮಲ್ತೊಂದುಂಡು. ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2022 ಗ್ರ್ಯಾಂಡ್ ಫಿನಾಲಿಗೆ ಭಿನ್ನಾದಿಗೆ ವಹಿಸೋನೆರೆ ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯ ಭಾರತದೋರ್ಮೆಡು 77 ಕಾಲೇಜಿಲೆಡೆ ಕುಡ್ಲದ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ನೋಡಲ್ ಕೇಂದ್ರ ಅದು ಅಜತದನದು ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಕಾಲೇಜದ ಸಂಶೋಧನಾ ನಿರ್ದೇಶಕರು ಡಾಕ್ಟರ್ ಎಸ್ ಮಂಜಪ್ಪ ಪಂತೇರು. ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಕಾಲೇಜದ ಸಂಶೋಧನಾ ನಿರ್ದೇಶಕರು ಡಾಕ್ಟರ್ ಎಸ್ ಮಂಜಪ್ಪ ಕುಡ್ಲಾಡು ಸುದ್ದಿ ಕುಟುಟು ಪಾತಿರ್ದು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2022 ಗ್ರ್ಯಾಂಡ್ ಫಿನಾಲೆಗೆ ಭಿನ್ನಾದಿಗೆ ವಹಿಸಿರೆ ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯ ಭಾರತದೊರ್ಮೆಡು 75 ಕಾಲೇಜ್ಲೆಡು ಕುಡ್ಲದ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ನೋಡಲ್ ಕೇಂದ್ರ ಅದು ಅಜತದನಂದು ಪಂಡಿರು. ಆಗಸ್ಟ್ 23-26 ಸಹ್ಯಾದ್ರಿ ನಡಪೆರ ಉಪುನ ಗ್ರ್ಯಾಂಡ್ ಫಿನಾಲೆಡು ಕೃಷಿ ತೆನಸು ತಂತ್ರಜ್ಞಾನ ಬೊಕ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಡು ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಪಟ್ಟಿ ಮಲ್ತನ ಸಮಸ್ಯೆಗಳಿಗೆ ಪರಿಹಾರ ಒದಗಾಯರೆ ಭಾರತದೊರ್ಮೆಡು ಬೇತೆ ಬೇತೆ ಕಾಲೇಜಿಲೆಡಿದು ಸುಮಾರು 200 ವಿದ್ಯಾರ್ಥಿಗಳು ಪಾಲ್ಗೊಳ್ಳುವರು. ಈ ಪೊರ್ತುಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎರಡ್ದು ಪಾತ್ರಕತೆ ನಡಪನ ಅಂದಾಜು ಉಂಡು ಪಂಡೇರು. ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಪಂಡ ಎಂಚಿನ ಅಂದು ವಿವರ ಕೋರ್ನ ಆರು ಭಾರತ ಸರ್ಕಾರ ಸಚಿವಾಲಯರು ಇಲಾಖೆಲು ಕೈಗಾರಿಕೆಲು ಬೊಕ ಬೇತೆ ಸಂಸ್ಥೆಲಿನ ತುರ್ತು ಸಮಸ್ಯೆಲಿನ ಪರಿಹಾರ ಮಲ್ಪೆರಗಾದು ವಿದ್ಯಾರ್ಥಿಗಳಿಗೆ ವೇದಿಕೆ ಒದಗಾಯರೆ ಶಿಕ್ಷಣ ಸಚಿವಾಲಯದ ಆವಿಷ್ಕಾರ ಕೋಶದ ರಾಷ್ಟ್ರದೊರ್ಮೆದ ಉಪಕ್ರಮ ಒಂದು ಆದುಂಡೊಂದು ಡಾಕ್ಟರ್ ಎಸ್ ಮಂಜಪ್ಪ ಪಂಡೇರು. ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ which is organized at Sahyadri College of Engineering and Management along with 75 centers of the various institutions in Government of India. ಇದೊಂದು ಆಲ್ ಇಂಡಿಯಾ ಲೆವೆಲ್ನ ಕಾನ್ಫರೆನ್ಸು, ಅಂದರೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂತ ಕರಿತೀವಿ. 2017ರಿಂದ ಈ ಇನ್ನೋವೇಷನ್ ಆಕ್ಟಿವಿಟೀಸು ಇಂಡಿಯಾದಲ್ಲಿ ಶುರುವಾಗಿದೆ. ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಜುಕೇಷನ್ನು ಮತ್ತು AICTE ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇವರ ಸಹಯೋಗದಲ್ಲಿ ನಡೆಯುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದರೆ ಸರಿಸುಮಾರು ಇರುವಂಥ 10,000 ಪ್ರೊಫೆಷನಲ್ ಕಾಲೇಜ್ಗಳಲ್ಲಿ, ಪ್ರೊಫೆಷನಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಇನ್ನೋವೇಷನು ಮತ್ತು ಎಂಟರ್ಪ್ರೈನರ್ಶಿಪ್ ಆಕ್ಟಿವಿಟಿನ ಪ್ರಮೋಟ್ ಮಾಡುವಂಥ ಆಕ್ಟಿವಿಟಿ ಇದು. ಈ ವರ್ಷ 75 ಸೆಂಟರ್ಗಳಲ್ಲಿ ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದೆ. ಆ 75 ಸೆಂಟರ್ಗಳಲ್ಲಿ ಕರ್ನಾಟಕದಲ್ಲಿ 8 ಸೆಂಟರ್ಗೆ ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಾಲ್ ಡಾಕ್ಟರ್ ರಾಜೇಶ್ ಎಸ್, ಡೀನ್ ರಮೇಶ್ ಕೆಜಿ, ಆಡಳಿತ ಅಧಿಕಾರಿ ಶ್ರೀಲತಾ ಬೊಕ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2022 ಸಂಯೋಜಕರು ಡಾಕ್ಟರ್ ಪ್ರಿಯಾ ಆರ್ ಕಾಮತ್ ಸುದ್ದಿ ಕುಟುಡಿದ್ದೇರು. ದುಬೈದ ಅಕ್ರಮವಾದ ಬಂಗಾರ ದೆಂಗ ಒಂದು ಕನ ಹೊಂದಿತ್ತಿನ ಬಂಟ್ವಾಳ ಮೂಲದ ವ್ಯಕ್ತಿನ ಕಸ್ಟಮ್ಸ್ ಅಧಿಕಾರಿಗಳು ಬಂಧನ ಮಲ್ತಿದ್ರು. 24 ಕ್ಯಾರೆಟ್ ಬಂಗಾರನ ಪೌಡರ್ ಮಲ್ತದು 4 ಉಂಡೆ ಮಲ್ತದು ಕನತಿದ್ದು ಒಟ್ಟು 47,83,000 ರೂಪಾಯಿ ಬೆಲೆತ ಬಂಗಾರನ ಅಧಿಕಾರಿಗಳು ಸ್ವಾಧೀನಕ್ಕೆ ತಂದಿರು. ದುಬೈಡ್ ಅಕ್ರಮವಾದ ಬಂಗಾರ ದೆಂಗ ಒಂದು ಕನ ಹೊಂದಿತ್ತಿನ ಬಂಟ್ವಾಳ ಮೂಲದ ವ್ಯಕ್ತಿನ ಕಸ್ಟಮ್ಸ್ ಅಧಿಕಾರಿಗಳು ಬಂಧನ ಮಲ್ತಿದ್ರು. ಸೋಮವಾರ ಸ್ಪೈಸ್ ಜೆಟ್ ವಿಮಾನಡು ದುಬೈಡ್ ಬಜಪೆದ ಕುಡ್ಲ ವಿಮಾನ ಉಂತುನ ತಾಣಗು ಬತ್ತನಗಡು ಒರಿಯನ ಮಿತ್ತು ಸಂಶಯಡು ತನಿಖೆ ನಡಪಾನಗ ఆయన ಶರೀರಡು ಬಂಗಾರದ ಉಂಡೆಲಿನ ದೆಂಗದ ದೀತಿನ ಗೊತ್ತಾತಂಡು. 24 ಕ್ಯಾರೆಟ್ ಬಂಗಾರನ ಪೌಡರ್ ಮಲ್ತದು 4 ಉಂಡೆ ಮಲ್ತದು ಕನೈದಿರು. ಒಟ್ಟು 47,83,000 ರೂಪಾಯಿ ಬೆಲೆತ ಬಂಗಾರನ ಅಧಿಕಾರಿಗಳು ಸ್ವಾಧೀನಕ್ಕೆ ತಂದಿರು. ಅಂಟಡು ಬಂಗಾರದ ಪೊಡಿನ ಬಿರಾದು ಉಂಡೆಲಾದು ಮಲ್ತದಿತ್ತನೆಂದು ಕಸ್ಟಮ್ಸ್ ಅಧಿಕಾರಿಗಳು ತಿರಿಪಾದಿರು. ಇಡಗಿನಿತ್ತ ನಮ್ಮ ಕುಡ್ಲಾತುಡು ವಾರ್ತೆಲ ಮುಗಿಡು ನನ್ನ ಲಾತು ಸುದ್ದಿ ಬಕ್ಕ ಮನರಂಜನೆಗಾತು ಒಂದಿಪ್ಲೆ ನಮ್ಮ ಕುಡ್ಲ 24/7 ಸೊಲ್ಮೇಲು.